ಇಂಗ್ಲೆಂಡ್ನ ಯೂನಿವರ್ಸಿಟಿ ಆಫ್ ಡಿಸ್ಟಿಂಕ್ಷನ್ ಲರ್ನಿಂಗ್ ಎಜುಕೇಷನ್ ಅರ್ಜೆಂಟೀನಾ ಪ್ರಸಿದ್ಧಿಯ ಸೈಂಟ್ ಪೌಲಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯ ಶೈಕ್ಷಣಿಕ ಸಂಸ್ಥೆಯ ವಾರ್ಷಿಕ ಅಂತಾರಾಷ್ಟ್ರೀಯ ಘಟಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಥೈಲ್ಯಾಂಡ್ ರಾಷ್ಟ್ರದ ಸಿಲೋಮ್ನ ಹೋಟೆಲ್ ಹಾಲಿಡೇ ಇನ್ ಸಿಲೋಮ್ ಇದರ ಕ್ರಿಸ್ಟಲ್ ಬಾಲ್ರೂಮ್ನ ಸಭಾಗೃಹದಲ್ಲಿ ಮಾಜಿ ವಿದೇಶಾಂಗಗಳ ಭಾರತೀಯ ರಾಯಭಾರಿ ಡಾ ವಿ.ಪಿ. ಸೋನಿ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಘಟಿಕೋತ್ಸವದಲ್ಲಿ ಪಿಯನ್ ಅಕಾಡೆಮಿ ಥೈಲ್ಯಾಂಡ್ ಇದರ ಮುಖ್ಯಸ್ಥರಾದ ಪೌಲ್ ಪಿ. ಶ್ರೀನರೂಲಾ ಮುಖ್ಯ ಅತಿಥಿಯಾಗಿ ಮತ್ತು ಗೌರವ ಅತಿಥಿಗಳಾಗಿ ಥೈಲ್ಯಾಂಡ್ನ ಪ್ರತಿಷ್ಠಿತ ಶಿಕ್ಷಣ ತಜ್ಞ ಕೆ. ರೋನೆಲ್, ಪ್ರಾಂಶುಪಾಲ ಅಡಾಲ್ಫ್ ಪೆರಿ ಜರ್ಮನ್ ಮತ್ತು ಎಸ್ಪಿಐಯು ಇದರ ಭಾರತೀಯ ಪ್ರತಿನಿಧಿ ಡಾ ಎಂ. ಬಿಸ್ವಾನಿ ಉಪಸ್ಥಿತರಿದ್ದು ಅತ್ಯಮೂಲ್ಯ ಸಮಾಜ ಸೇವೆಯನ್ನ ಪರಿಗಣಿಸಿ ಪ್ರಾಂಶುಪಾಲ ಅಡಾಲ್ಫ್ ಪೆರಿ ಜರ್ಮನ್ ಮತ್ತು ಎಸ್ಪಿಐಯು ಇದರ ಭಾರತೀಯ ಪ್ರತಿನಿಧಿ ಡಾ ಎಂ. ಬಿಸ್ವಾನಿ ಉಪಸ್ಥಿತರಿದ್ದು ಅತ್ಯಮೂಲ್ಯ ಸಮಾಜ ಸೇವೆಯನ್ನ ಪರಿಗಣಿಸಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಸಮಾಜ ಸೇವಕಿ ಸಂಸದ್ ಕುಂಜತ್ ಬೈಲ್ ಇವರಿಗೆ ಗೌರವ ಡಾಕ್ಟರೇಟ್ ಸನದು ಪ್ರದಾನಿಸಿ ಅಭಿನಂದಿಸಲಾಯಿತು. Tied up two global brands, one in Latin America, Argentina, and another one in Germany, and total 13 very dear and distinguished. Arif Kalkata, V4 News 24/7 Hullala.